ಧರ್ಮದ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಕೂಡ ಇದೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಶಬರಿಮಲೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದಾಗ ಅದನ್ನ ಹಿಂದೂ ಸಮಾಜ ವಿರೋಧಿಸಲಿಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಶಬರಿಮಲೆ ವಿಷಯ ಬೇರೆ, ಹಿಜಾಬ್ ವಿಷಯ ಬೇರೆ. ಶಬರಿಮಲೆ ಪ್ರಕರಣವನ್ನ ಹಿಜಾಬ್ ಪ್ರಕರಣದ ಜೊತೆ ಹೋಲಿಸಬೇಡಿ. ದೇವಸ್ಥಾನದ ಧಾರ್ಮಿಕ ಆಚರಣೆಗೂ ಕಾಲೇಜಿನ ಸಮವಸ್ತ್ರಕ್ಕೂ ಕೂಡ ಹೋಲಿಕೆ ಸರಿಯಲ್ಲ. ಮಸೀದಿ, ಚರ್ಚ್, ದೇವಸ್ಥಾನದ ಆಚರಣೆಗೆ ವಿರುದ್ಧವಾಗಿ ತೀರ್ಪು ಬಂದ್ರೆ ವಿರೋಧಿಸಬಹುದು. ಸಾರ್ವಜನಿಕ ಸಂಸ್ಥೆಯಲ್ಲಿ ನಿಯಮವನ್ನ ಪಾಲಿಸದಿರುವುದು ಸರಿಯಲ್ಲ ಎಂದು ರಘುಪತಿ ಭಟ್ ಹೇಳಿಕೆ ನೀಡಿದ್ದಾರೆ. ಶಬರಿಮಲೆಯ ಇಶ್ಯೂ ಬೇರೆ, ಈ ಇಶ್ಯೂ ಬೇರೆ. ಶಬರಿಮಲೆ ಇಶ್ಯೂ ಏನು? ದೇವಸ್ಥಾನದ ಒಳಗಿನ ಧಾರ್ಮಿಕ ಆಚರಣೆಯ ಬಗ್ಗೆ ಆದಂಥ ಆರ್ಡ್ರು ದೇವಸ್ಥಾನದ ಒಳಗೆ, ಇದಲ್ಲ. ಶಾಲೆಯ ಒಳಗೆ ಯೂನಿಫಾರ್ಮ್ ಪ್ರಕಾರ ಹಿಜಾಬ್ ತೆಗೆದಿಟ್ಟು ಬಂದಿ ಅಂತ ಹೈಕೋರ್ಟ್ ಆದದ್ದು. ಈ ಆರ್ಡ್ರಿಗೂ ಅದಕ್ಕೂ ಕಂಪೇರ್ ಮಾಡುವಂಥ ವಿಷಯವಲ್ಲ. ಈಗ ಯಾವುದಾದ್ರೂ ಒಂದು ಧರ್ಮದ ಯಾವುದೋ ಒಂದು ಆಚರಣೆ ಇರ್ತದೆ, ಮಸೀದಿ ಒಳಗೆ, ಚರ್ಚಿನ ಒಳಗೆ ಅಥವಾ ದೇವಸ್ಥಾನದ ಆ ಆಚರಣೆಯನ್ನು ತಲತಲಾಂತರದಿಂದ ನಡ್ಕೊಂಡು ಬಂದಂಥ ಆಚರಣೆಯನ್ನು ಕೋರ್ಟಲ್ಲಿ ಪ್ರಶ್ನಿಸಿದಾಗ ಆಗ ಯಾರಿಗೂ ಭಾವನೆ ಕೇಳುತ್ತೆ. ಇದು ಹಾಗಲ್ಲ. ಇದು ಕಾಲೇಜಿನ ಒಳಗೆ, ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆದಿಡಿ ಅಂತ ಕೋರ್ಟ್ ಹೇಳಿದ್ದನ್ನು ಪಾಲಿಸಿದಾಗ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಅಲ್ಲ. ಅಂಥದ್ದು ನೀವು ಕಂಪ್ಯಾರಿಸನ್ ತಗೊಳ್ಳಿಕ್ಕೆ ಆಗಲ್ಲ. ಅದು ಧಾರ್ಮಿಕ ಆಚರಣೆಯನ್ನು ಯಾರೂ ಒಪ್ಪಲ್ಲ. ಈಗ ಯಾವುದೋ ಒಂದು ಧರ್ಮದಲ್ಲಿ ಯಾವುದೋ ಒಂದು ಪದ್ಧತಿಗಳಿರ್ತಾರೆ. ಈ ಮಹಿಳೆಯರು ಇಲ್ಲಿ ಪ್ರವೇಶ ಇಲ್ಲ, ಗಂಡಸರು ಇಲ್ಲಿ ಪ್ರವೇಶ ಇಲ್ಲ, ಮಹಿಳೆಯರು ತೀರ್ಪು ಬಂದಾಗ ಅದನ್ನು ವಿರೋಧಿಸಬಹುದು. ಅಂತ ಈಗ ನಾಳೆ ಈ ಮಸೀದಿ ಒಳಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ನೀವು ಪ್ರವೇಶ ಕೊಡಿ ಅಂತ ಎಲ್ಲರೂ ಮಾಡಿದರೆ ಆಗ ಅವರು ಅದನ್ನು ವಿರೋಧಿಸಿ. ಯಾಕಂದ್ರೆ ಅವರು ಧರ್ಮದ ಆಚರಣೆ ಅದು ನಂತರ ಬನ್ನಿ ಅಂತ ಸ್ಪಷ್ಟವಾಗಿ ಹೇಳಿ, ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದರೆ, ಮುಸ್ಲಿಂ ಸಮಾಜ ಸ್ವಲ್ಪ ಸುಧಾರಣೆಯನ್ನು ಹೊಂದಬೇಕಾಗ್ತದೆ. ಸ್ವಲ್ಪ ಅವರು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೇವೆ. ಇಲ್ಲಿ ನಾವು ಸಮಾನತೆಯ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಭಾಗವಹಿಸಿ ಅವರವರು ಧರ್ಮ ಆಚರಣೆ ಮಾಡೋದಕ್ಕೆ ಯಾವುದು ಆಕ್ಷೇಪ ಇಲ್ಲ. ಸಾರ್ವಜನಿಕವಾಗಿ ಕೆಲವು ಶಿಸ್ತುಗಳನ್ನು, ಕೆಲವು ಯೂನಿಫಾರ್ಮ್ಗಳನ್ನು ಪಾಲಿಸುವಂಥದ್ದು ಅವರು ಭಾರತದ ಪ್ರಜೆಯಾಗಿ ಅವರ ಕರ್ತವ್ಯ ಅಂತ ಅವ್ರು ತಿಳ್ಕೊಳ್ಬೇಕು. ಅವರು ಹಕ್ಕುಗಳನ್ನು ಬಗ್ಗೆ ಮಾತ್ರ ಮಾತಾಡ ಬಿಟ್ಟರೆ ಅವರ ಕರ್ತವ್ಯಗಳ ಬಗ್ಗೆ ಅವರು ಮಾತಾಡಲ್ಲ. ಸೊ ಆ ಕರ್ತವ್ಯಗಳನ್ನು ಅವರು ಮರೆತದ್ರಿಂದ ಇವತ್ತು ಹಿಂದೂ ಸಮಾಜ ಜಾಗೃತ ಆಗಿದೆ. ಸೊ ಹಾಗಾಗಿ ಅವರು ಸ್ವಲ್ಪ ಇನ್ನು ಮುಂದೆ ಬಂದು, ಇಲ್ಲ ನಮಗೆ ಕರ್ತವ್ಯಗಳು ನಾವು ನೋಡ್ಕೊಳ್ಬೇಕು, ನಾವು ನಿಮ್ಮ ಜೊತೆ ಇದ್ದೇವೆ, ಸೌಹಾರ್ದತೆ ಇರೋಣ ಅಂತ ಹೇಳಿದ್ರೆ, ಹಿಂದೂಗಳು ಯಾವಾಗಲೂ ಸಹಿಷ್ಣುಗಳು. ಹಿಂದೂಗಳು ವಸುದೈವ ಕುಟುಂಬಕ್ಕಂತ ಹೇಳ್ಕೊಂಡು ಬಂದಂಥ ಸಮಾಜ ನಮ್ಮದು. ಯಾವುದು ನಾವು ಮುಂದೆ ಹಿಂದೂಗಳು ಮಾತ್ರ ಇರಬೇಕು, ಮುಸ್ಲಿಮರು ಕ್ರಿಶ್ಚಿಯನ್ರು ಇರಬಾರ್ದು ಅಂತ ಹೇಳುವಂಥ ಸಮಾಜ ಅಲ್ಲ. ಹಾಗಾಗಿ ಆದರೆ ಇದು ಸ್ವಲ್ಪ ಅತಿರೇಕ ಆದಾಗೆ ಕನಿಸಿತು ಇತ್ತೀಚೆಗೆ.